ಕೊರೋನಾ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಳೆದ 1 ವರ್ಷದಿಂದ ಆನ್ಲೈನ್ ಕ್ಲಾಸ್ಗಳೇ ನಡೆಯುತ್ತಿವೆ. ಆದರೆ ಲಾಕ್ಡೌನ್ ಕಾರಣಕ್ಕೆ ಸರಿಯಾದ ಉದ್ಯೋಗವಿಲ್ಲದೆ ಮಕ್ಕಳ ಆನ್ಲೈನ್ ಕ್ಲಾಸಿಗೂ ಫೀಸ್ ಕಟ್ಟಲಾಗದೆ ಪರದಾಡುತ್ತಿರುವ ಪೋಷಕರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ ಇಂತಹ ಪೋಷಕರ ಸಂಕಷ್ಟವನ್ನ ದೂರ ಮಾಡಲು ಶಿಕ್ಷಣ ಸಮಯದಲ್ಲಿ ಖಾಸಗಿ ಶಾಲೆಯೊಂದು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡಲು ಮುಂದಾಗಿದೆ. ಕೋವಿಡ್ ಮಹಾಮಾರಿಯ ಆರ್ಭಟ ಹಾಗೂ ಬಳಿಕದ ಲಾಕ್ಡೌನ್ನಿಂದಾಗಿ ಸಾಕಷ್ಟು ಕುಟುಂಬಗಳು ಉದ್ಯೋಗವಿಲ್ಲದೆ ಪರದಾಡ್ತಾ ಇದ್ದಾವೆ. ಹಲವು ಕುಟುಂಬಗಳು ತಮ್ಮ ಸಂಸಾರವನ್ನ ನಿಭಾಯಿಸಲಾಗದ ಸ್ಥಿತಿಗೆ ತಲುಪಿವೆ. ಇದು ಮಕ್ಕಳ ಶೈಕ್ಷಣಿಕ ಬದುಕಿಗೂ ಹೊಡೆತ ನೀಡಿದೆ. ಲಾಕ್ಡೌನ್ ಕಾರಣಕ್ಕಾಗಿ ಕಳೆದ 1 ವರ್ಷಗಳಿಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕವೇ ಶಿಕ್ಷಣ ನೀಡಲಾಗ್ತಾ ಇದ್ದು, ಈ ಶಿಕ್ಷಣದಿಂದಲೇ ಸಾಕಷ್ಟು ಮಕ್ಕಳು ಅವಕಾಶ ವಂಚಿತರಾಗ್ತಿದ್ದಾರೆ. ರಾಜ್ಯದಲ್ಲಿ ಇದೀಗ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು, ಮಕ್ಕಳ ಪೋಷಕರಿಗೆ ಮತ್ತೆ ತಲೆನೋವು ಆರಂಭವಾಗಿದೆ. ಮಕ್ಕಳ ಶಾಲೆಯ ಫೀಸ್ನ ದುಡ್ಡನ್ನ ಹೇಗೆ ಹೊಂದಿಸೋದು ಅನ್ನೋ ಗೊಂದಲ ಬಹುತೇಕ ಎಲ್ಲಾ ಮಕ್ಕಳ ಪೋಷಕರನ್ನ ಕಾಡ್ತಾ ಇದೆ. ಸಂಕಷ್ಟದ ಈ ಸಮಯದಲ್ಲೂ ಖಾಸಗಿ ಶಾಲೆಗಳು ಫೀಸ್ ಕಟ್ಟದೆ ಮಕ್ಕಳನ್ನ ಶಾಲೆಗೆ ಸೇರಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇರುವ ಹಲವು ಘಟನೆಗಳು ನಡೆದಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಖಾಸಗಿ ಶಾಲೆಯೊಂದು ಈ ಬಾರಿಯಿಂದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗಿದೆ. ವಿಠಲ ವಿದ್ಯಾಸಂಘ ಎನ್ನುವ ಈ ಖಾಸಗಿ ಶಾಲೆ ಕಳೆದ 70 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದ್ದು, ಕನ್ನಡ ಮಾಧ್ಯಮದ ಮೂಲಕ ಇದು ಮಕ್ಕಳಿಗೆ ಶಿಕ್ಷಣವನ್ನ ನೀಡಿಕೊಂಡು ಬರ್ತಿದೆ. ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳೇ ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಕೊರೋನಾದ ಹೊಡೆತ ಗ್ರಾಮೀಣ ಭಾಗದ ಜನರ ಮೇಲೂ ಬಿದ್ದಿದೆ ಅನ್ನೋದನ್ನ ಈ ವಿದ್ಯಾಸಂಸ್ಥೆ ಮನಗಂಡಿದೆ. ಅಲ್ಲದೆ 70 ವರ್ಷದ ಇತಿಹಾಸವಿರುವ ಈ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆಯೂ ಕಡಿಮೆಯಾಗ್ತಾ ಇರೋದು ಈ ಶಾಲೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಮುಂದಾಗಿರುವುದಕ್ಕೆ ಕಾರಣವಾಗಿದೆ. 1700 ವಿದ್ಯಾರ್ಥಿಗಳಿದ್ದ ಈ ವಿದ್ಯಾಸಂಘದಲ್ಲಿ ಇದೀಗ ಮಕ್ಕಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಸಿದು 600ಕ್ಕೂ ಬಂದು ನಿಂತಿದೆ. ಗ್ರಾಮೀಣ ಭಾಗದ ಮಕ್ಕಳನ್ನ ಶಾಲೆಯತ್ತ ಸೆಳೆಯಲು ಉಚಿತ ಶಿಕ್ಷಣವನ್ನ ನೀಡಲು ಮುಂದಾಗಿದ್ದು, ಪ್ರತಿ ವಿದ್ಯಾರ್ಥಿಗೆ 1500 ರೂಪಾಯಿಗಳನ್ನ ಈ ಶಾಲೆ ವ್ಯಯಿಸಲಿದೆ. 700 ಇದ್ದಂಥ ಮಕ್ಕಳ ಸಂಖ್ಯೆ ಇವಾಗ ಕಡಿಮೆ ಆಗಿ ಇವಾಗ ಸುಮಾರು 600 ಸಂಖ್ಯೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆ ಆಲೋಚನೆ ಮಾಡಿ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಬೇಕು, 70 ವರ್ಷದ ಈ ವಿದ್ಯಾಸಂಸ್ಥೆಯನ್ನು ಉಳಿಸಬೇಕು ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ಉಚಿತ ಶಿಕ್ಷಣವನ್ನು ಕೊಡಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳು ಕಟ್ಟುವ ಸರಕಾರಿ ಶುಲ್ಕದ ಜೊತೆಗೆ ಉಚಿತ ಸಮವಸ್ತ್ರ, ಉಚಿತ ಪುಸ್ತಕ ಸೇರಿದಂತೆ ಎಲ್ಲವನ್ನ ಈ ಶಾಲೆ ಭರಿಸಲಿದೆ. ಯೋಜನೆಯನ್ನ ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಲಾಗಿದೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಈಗಾಗಲೇ ಸುಮಾರು 150 ವಿದ್ಯಾರ್ಥಿಗಳನ್ನ ದತ್ತು ಪಡೆದಿದ್ದು, ಇನ್ನುಳಿದ ವಿದ್ಯಾರ್ಥಿಗಳಿಗಾಗಿ ಸಂಘ ಸಂಸ್ಥೆ ಹಾಗೂ ಹೆಚ್ಚಾಗಿ ತಮ್ಮ ವಿದ್ಯಾಕೇಂದ್ರದ ಹಳೆ ವಿದ್ಯಾರ್ಥಿಗಳನ್ನೇ ನೆಚ್ಚಿಕೊಂಡಿದ್ದಾರೆ. ಮಕ್ಕಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಉಚಿತವಾದಂಥ ಸಮವಸ್ತ್ರವನ್ನು ಕೊಡುವಂಥದ್ದು, ಉಚಿತವಾದಂಥ ಪುಸ್ತಕವನ್ನು ಕೊಡುವಂಥದ್ದು ಕೂಡ ಈ ಯೋಜನೆಯಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಯ ಪ್ರಕಾರ ಒಬ್ಬ ವಿದ್ಯಾರ್ಥಿಯನ್ನು ದತ್ತು ತಗೊಂಡು ಆ ಮೂಲಕ ಶಾಲೆಯ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಅನೇಕ ಮಂದಿ ಈ ಒಂದು ಯೋಜನೆಗೆ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ಏನೇ ಹೇಳಿ, ಸಂಕಷ್ಟದ ಕಾಲದಲ್ಲೂ ಪೋಷಕರಿಂದ ಮಕ್ಕಳ ಫೀಸನ್ನ ಹೇಗೆ ದೋಚಬಹುದು ಅಂತ ಕಾರ್ಯತಂತ್ರ ರೂಪಿಸ್ತಾ ಇರುವ ಖಾಸಗಿ ಶಾಲೆಗಳ ಪೈಪೋಟಿಗೆ ವ್ಯತಿರಿಕ್ತವಾಗಿ ವಿಠಲ ವಿದ್ಯಾಸಂಘ ಗುರುತಿಸಿಕೊಂಡಿದೆ. ಉಚಿತ ಶಿಕ್ಷಣದ ಮೂಲಕ ಕೊರೋನಾದಿಂದ ಸಂಕಷ್ಟದಲ್ಲಿರುವ ಪೋಷಕರ ಕಷ್ಟಕ್ಕೆ ಈ ಶಾಲೆ ಜೊತೆಯಾಗಿದೆ. ನ್ಯೂಸ್ ಬ್ಯೂರೋ, ನಮಕುಡ್ಲ ನ್ಯೂಸ್, ಪುತ್ತೂರು.